ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಗೆ ಕಾಲೇಜಿನಲ್ಲಿ ಪ್ರವೇಶ ನಿರಾಕರಿಸಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಉಡುಪಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಹಿಜಾಬ್ ಹಾಕಿ ಬರುವ ವಿದ್ಯಾರ್ಥಿನಿಯರಿಗೆ ಪ್ರವೇಶ ನಿರಾಕರಿಸಿರುವ ಘಟನೆ ನಡೆದಿದೆ. ಪರಿಣಾಮವಾಗಿ ಈ ವಿದ್ಯಾರ್ಥಿನಿಯರು 3-4 ದಿನಗಳಿಂದ ತರಗತಿಯ ಹೊರಗೆ ನಿಲ್ಲುವಂತಾಗಿದೆ. ಕಾಲೇಜು ಪ್ರಾಂಶುಪಾಲರಾದ ರುದ್ರೇಗೌಡ ಅವರು, ನಮ್ಮಲ್ಲಿ ಈವರೆಗೆ ಹಿಜಾಬ್ ಹಾಕಿಕೊಂಡು ತರಗತಿ ಹಾಜರಾಗುವ ನಿಯಮ ಇರಲಿಲ್ಲ. ಕಳೆದ 3 ದಿನಗಳಿಂದ ಸುಮಾರು 60 ಮುಸ್ಲಿಂ ವಿದ್ಯಾರ್ಥಿನಿಯರಲ್ಲಿ ಕೆಲವು ಮಂದಿ ಮಾತ್ರ ಹಿಜಾಬ್ ಹಾಕಿಕೊಂಡು ಬರುತ್ತಿದ್ದಾರೆ. ಇವರ ಮನೆಯವರನ್ನು ಕರೆದು ಮಾತುಕತೆ ಮಾಡಿದ್ದೇವೆ, ಅವರೆಲ್ಲ ಅರ್ಥ ಮಾಡಿಕೊಂಡು ಒಪ್ಪಿದ್ದಾರೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೆ ವಿದ್ಯಾರ್ಥಿನಿಯರು ಮಾತ್ರ ನಮಗೆ ಅಟೆಂಡೆನ್ಸ್ ಹೋಗುತ್ತಿದೆ, ನಮಗೆ ಕ್ಲಾಸ್ ಒಳಗೆ ಕೂರಲು ಬಿಡುತ್ತಿಲ್ಲ, ಪೋಷಕರು ಅವರ ಕೆಲಸ ಕಾರ್ಯ ಬಿಟ್ಟು ಕಾಲೇಜಿಗೆ ಬಂದು ಮಾತನಾಡಿದರೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಎಂದು ಹೇಳಿದ್ದಾರೆ. ಹಿಜಾಬ್ ಹಾಕ್ಲಿಕ್ಕಿದೆ ಮತ್ತೆ ಎಂತಸಿಲ್ಲ, ನಮಗೆ ಮಾತ್ರ ಒಂದು ಹಿಜಾಬ್ ಹಾಕ್ಲಿಕ್ಕೆ ಕೊಟ್ಟರೆ ಸಾಕು. ಲಾಸ್ಟ್ ಇಯರ್ ಸೈನ್ಸ್ ಬ್ಲಾಕ್ ಅವ್ರು ಹಾಕ್ತಿದ್ರು, ಅವ್ರಿಗೆ ಈಗ ನಮಗೆ ಹಾಕಲಿಕ್ಕೆ ಕೊಡ್ತಿಲ್ಲ. ನಮಗೆ ತುಂಬ ಡಿಸ್ಕ್ರಿಮಿನೇಷನ್ ಎಲ್ಲ ಮಾಡ್ತಿದ್ದಾರೆ, ಹೇಳಲಿಕ್ಕೆ ತುಂಬ ಇದೆ. ಆದರೆ ನಮಗೆ ಜಸ್ಟ್ ವಿ ವಾಂಟ್ ರೈಟ್ಸ್, ಅವರ್ ರೈಟ್ಸ್ ಬೇಕು ನಮಗೆ ಅಷ್ಟೇ ಬೇಕು. ನಮಗೆ ಹಿಜಾಬ್ ಹಾಕ್ಲಿಕ್ಕೆ ಕೊಡಲಿಕ್ಕೆ ಸಾಕು. ನಾವು 3 ದಿನದಿಂದ ಹಿಜಾಬ್ ಹಾಕಿ ಬರ್ತಿದ್ದೇವೆ, ನಮಗೆ ಅಟೆಂಡೆನ್ಸ್ ಆಗ್ತಿಲ್ಲ, ಕ್ಲಾಸ್ ಒಳಗೆ ತಗೊಳ್ತಿಲ್ಲ. ನಾವು ಇಲ್ಲೇ ಕೂತ್ಕೊಳ್ತಿದ್ದೇವೆ. ನಾವು ನಿನ್ನೆ ಇಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿ ನಮಗೆ ಕ್ಲಾಸ್ ಒಳಗೆ ತಗೊಳ್ತಿಲ್ಲ, ಅಟೆಂಡೆನ್ಸ್ ಇಲ್ಲ. ನಮ್ಮ ಎಷ್ಟು ಕ್ಲಾಸ್ ಮಿಸ್ ಆಗ್ತಿದೆ, ಆದರೂ ಸಹ ನಮಗೆ ಹಿಜಾಬ್ ಹಾಕಲಿಕ್ಕೆ ಕೊಡ್ತಿಲ್ಲ. ನಮಗೆ ಹಿಜಾಬ್ ಹಾಕಲಿಕ್ಕೆ ಬೇಕು ಅಷ್ಟೇ. ಪೇರೆಂಟ್ಸ್ಗೆ ತಗೊಂಡು ಬಂದ ಅಂತ ಹೇಳ್ತಾರೆ ಸರ್. ಬಟ್ ಪೇರೆಂಟ್ಸ್ 3 ದಿನದಿಂದ ಬರ್ತಿದ್ದಾರೆ, ಅವರಿಗೆ ಪುನಃ ಹೇಳ್ತಿದ್ದಾರೆ ಅಡ್ಮಿಷನ್ ಆದಾಗ ಯಾರು ಪೇರೆಂಟ್ಸ್ ಬಂದರೂ ಅವರಿಗೆ ತಗೊಂಡು ಬನ್ನಿ ಅಂತ. ಬಟ್ ಅವರು ಬರ್ತಿದ್ದಾರೆ, ಅವರ ಹತ್ರ ಮಾತಾಡ್ತಾ ಇಲ್ಲ. 2 ಅವರ್ 3 ಅವರ್ಸ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಅವರ ಕೆಲಸ ಬಿಟ್ಟು ಎಲ್ಲ ಬರ್ತಿದ್ದಾರೆ ನಮಗೋಸ್ಕರ ಇಲ್ಲಿ ಮಾತಾಡಲಿಕ್ಕೆ. ಬಟ್ ಅವರಿಗೆ ಜಸ್ಟ್ ಇಗ್ನೋರ್ ಮಾಡ್ತಿದ್ದಾರೆ ಸರ್ ಪ್ರಿನ್ಸಿಪಲ್. 3 ದಿವಸದಿಂದ ಕಂಟಿನ್ಯೂಸ್ಲಿ ಇದೇ ಆಗ್ತಾ ಉಂಟು. ನಾವು ಬೋರ್ಡ್ ಸ್ಟೂಡೆಂಟ್ಸ್, ನಮಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇದೆ. ಇರುವಂಥ ಒಂದು ಕಾಲೇಜು. ಮತ್ತು ನಾನು ಈ ಕಾಲೇಜಿಗೆ ಬಂದು 4 ವರ್ಷ ಆಗಿದೆ. ಮತ್ತು ನಾನು ಇಲ್ಲೇ ನನ್ನ ಜೀವನದ ಸರ್ವೀಸನ್ನು ಉಡುಪಿ ಜಿಲ್ಲೆಯಲ್ಲೇ ಮುಗಿಸ್ತಾ ಇರುವಂಥವನು. ನಂದು ನಿಜವಾದ ಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಆದರೂ ಕೂಡ ನನ್ನ ಸರ್ವೀಸ್ ಪೂರ್ತಿ ಉಡುಪಿ ಜಿಲ್ಲೆಯಲ್ಲೇ ಕಳೆದಿರುವಂಥವನು. ಮತ್ತು ಇಲ್ಲಿನ ಪರಿಸರ, ಇಲ್ಲಿನ ಜನ, ಅದರ ಒಡನಾಟ ಎಲ್ಲದೂ ಕೂಡ ನನಗೆ ಗೊತ್ತುಂಟು. ಮತ್ತು ನಾನು ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ನಾವು ನಮ್ಮ ಸಿಸ್ಟಮನ್ನು ಮತ್ತು ನಾವು ಅದನ್ನು ತಗೊಳ್ಳಿಲ್ಲ. ಮತ್ತು ನಾವು ನಮ್ಮ ಟ್ರ್ಯಾಕ್ ಏನುಂಟು ಆ ಟ್ರ್ಯಾಕ್ ಬಿಟ್ಟು ನಾವು ಬೇರೆ ಹೋಗಲಿಲ್ಲ. ಸೊ ಹೀಗೆ ನಾನು ಇಲ್ಲಿ 30 ವರ್ಷ ಸರ್ವಿಸ್ ಏನು ಮಾಡಿದ್ದೀನಿ, ಈ ಸಂಸ್ಥೆಯನ್ನು ನಾನು ಆಗಿನಿಂದ ಕಾಣ್ತಾ ಇದ್ದೀನಿ ಹೇಗೆ ಉಂಟು, ಹೇಗೆ ನಡೀತಾ ಇದೆ ಅಂತ. ಮತ್ತು ನಾನು ಬರುವಾಗ 4 ವರ್ಷ ಹಿಂದೆ ನಾನು ಇಲ್ಲಿಗೆ ಬಂದ ನಂತರದಲ್ಲಿ ಕೂಡ ನಾವು ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಮತ್ತು ಇಂಥ ಒಂದು ಇನ್ಸಿಡೆಂಟು ಈ ಒಂದು ಕಾಲೇಜಿನಲ್ಲಿ ಇಲ್ಲಿವರೆಗೂ ಕೂಡ ಆಗಲಿಲ್ಲ. ಮತ್ತು ಯಾವುದೇ ಬರಲಿಲ್ಲ. ಯಾವುದು ಸಣ್ಣ ಪುಟ್ಟ ವಿಚಾರಗಳು ಕೂಡ ಬಂದರೂ ಕೂಡ ಅಲ್ಲೇ ನಾವು ಪರಿಹರಿಸಿಬಿಡ್ತೀವಿ. ಸೊ ಯಾವುದೇ ಇಶ್ಯೂ ಆಗಲಿಲ್ಲ. ಇದು ಮೊನ್ನೆ 3 ದಿನಗಳ ಹಿಂದೆ ಈ ಒಂದು ವಿಚಾರದಲ್ಲಿ ಬಂತು. ಬುರ್ಕ ಹಾಕ್ಕೊಂಡು ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಬರೀ ಕಾಂಪೌಂಡ್ ಒಳಗಡೆ ಅಲ್ಲ, ತರಗತಿ ಕೋಣೆಯಲ್ಲಿ ಅವರು ಕೂರುವಂಥ ಜಾಗದಲ್ಲಿ ಕೂತ್ಕೊಳ್ಳೋ ತನಕನೂ ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ. ಪಾಠ ಮುಗಿದ ನಂತರ ಪುನಃ ನೀವು ಹೋಗುವಾಗ ಅದೇ ಜಾಗದಲ್ಲಿ ಕೂತು ನೀವು ಬುರ್ಕ ಹಾಕ್ಕೊಂಡು ಹೋಗಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಯಾವುದೇ ರೀತಿಯ ನಿರ್ಬಂಧಗಳನ್ನು ನಾವು ಅವ್ರ ಮೇಲೆ ಹೇರಲಿಲ್ಲ. ಮತ್ತು ಇನ್ನು ಈ ಸ್ಕಾರ್ಪ್ ಅಂತ ವಿಷಯ ಬಂದಾಗ ಮೊನ್ನೆವರೆಗೆ, ಅಂದರೆ ಈಗ 3 ದಿನಗಳ ಹಿಂದಿನ ತನಕ ಇಲ್ಲಿವರೆಗೆ ಅದು ಇಲ್ಲ. ಸೊ ಈ 3 ದಿನಗಳ ಹಿಂದಿನಿಂದ ಈಚೆಗೆ ಒಂದು 10-12 ಹುಡುಗಿಯರು ಸ್ಕಾರ್ಪ್ ಹಾಕೊಂಬರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಸನ್ನಿವೇಶ ಬಂದಾಗ ಇದು ನಮಗೆ ಈ ಒಂದು ಐಡೆಂಟಿಫಿಕೇಷನ್ ಬಿಟ್ಟರೆ ಈಚೆಗೆ ಅಲ್ಲಿವರೆಗೆ ಇಲ್ಲ. 3 ದಿನಗಳಿಂದ ಈಚೆಗೆ ಅದನ್ನು ಹಾಕೊಂಬರಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಫಸ್ಟ್ ಡೇ ಬಂದಾಗ ಒಂದು 12 ವಿದ್ಯಾರ್ಥಿನಿಯರಿದ್ದರು. ಮತ್ತು ಆ ಪೋಷಕರ ಕರ್ಕೊಂಬರ್ಲಿಕ್ಕೆ ಹೇಳಿದ್ದೀವಿ, ಕೆಲವರು ಬಂದರು. ಸೊ ನಾನು ಕನ್ವಿನ್ಸ್ ಮಾಡಿ ಹೇಳಿದ್ದೀನಿ, ಓಕೆ ಮಾಡಿ ಹೋದರು. ಸೊ ನೆಕ್ಸ್ಟ್ ಡೇ ಮತ್ತೆ ಒಂದು 7-8 ಜನ, 5-6 ಜನ ಪೇರೆಂಟು ಮತ್ತು ಒಂದು 7-8 ಹುಡುಗಿಯರು ಅಷ್ಟೇ ಮಾತ್ರ ಇದ್ದಿದ್ದು. ಮತ್ತು ಪುನಃ ನಾನು ನನ್ನ ಕೆಲಸಗಳೇನಿದ್ದರೂ ಸಹ ಅವ್ರಿಗೆ ಕನ್ವಿನ್ಸ್ ಮಾಡಿ, ಹೀಗೆ ನಮ್ಮ ಸಂಸ್ಥೆ ಹೀಗೆ ಉಂಟು, ಮತ್ತು ಇಲ್ಲಿ ಅಧ್ಯಕ್ಷರಿದ್ದಾರೆ, ಶಿಕ್ಷಣ ಸೇವಾ ಸಮಿತಿ ಇದೆ, ನಾವು ಒಂದು ಮೀಟಿಂಗನ್ನು ಕರೆಯುವ, ನಿಮ್ಮ ಅಹವಾಲುಗಳೇನುಂಟು ದಯವಿಟ್ಟು ಅವ್ರ ಹತ್ರ ತಿಳಿಸಿ. ಅದು ಅವರಿಗೆ ಒಪ್ಪಿಗೆ ಆಗ್ಬೋದು ಅಥವಾ ಆಗದೇ ಇರ್ಬೋದು. ಆ ಪೇರೆಂಟನ್ನು ನೀವು ಗಮನಕ್ಕೆ ತನ್ನಿ.
ಅವಕಾಶ ಮಾಡಿಕೊಡಿ ಅಂದರೆ ಮಾಡಿಕೊಡು, ಅದರಲ್ಲಿ ನಮ್ಮ ಅಭ್ಯಂತರ ಕೂಡ ಏನು ಕೂಡ ಅದರಲ್ಲಿ ಇಲ್ಲ ಅಂತ ಹೇಳಿ ನಾನು ಅವ್ರನ್ನ ಸಮಾಧಾನ ಪಡಿ ಕಳಿಸಿದ್ದೀನಿ. ಅಂದರೆ ಮೀಟಿಂಗ್ ಆಗೋ ತನಕ ನೋಡಿ, ಮೀಟಿಂಗ್ ಕರಿತೀವಿ, ಆ ಮೀಟಿಂಗಲ್ಲಿ ಬನ್ನಿ, ನೀವು ಅಹವಾಲುಗಳನ್ನು ತಿಳಿಸಿ ಅಂತ. ಸೊ ಅದಾದ ನಂತರ ನಿನ್ನೆ ಆದಂಥ ಘಟನೆ ಇದು ಭಾಳ ಸೀರಿಯಸ್ ಆಗಿ, ಆ ಪೋಷಕರು ಅಲ್ಲ ಅವರು ಅಲ್ಲ, ಹೇಳುವಾಗ ಗೊತ್ತಾಯ್ತು, ನಾವು ಫೋನ್ ಮಾಡುವಾಗ ಮನೇಲಿದ್ದಾರೆ, ಪೋಷಕರಲ್ಲ, ಅಕ್ಕ ಅಂತಾರೆ, ಅಣ್ಣ ಅಂತಾರೆ. ಅದು ನಮಗೆ ತೋಚಲಿಲ್ಲ ಅದಾಗಂತ, ಯಾರೋ ಇರ್ಬೋದು, ಅಥವಾ ಅಕ್ಕ ಅಣ್ಣಂದಿರು ಕೂಡ ಇರ್ಬೋದು. ಆದರೆ ಅದು ಸ್ವಲ್ಪ ಭಾಳ ದಾರಿ ತಪ್ಪುವಂಥ ಒಂದು ಸನ್ನಿವೇಶ ಬಂತು. ಮತ್ತು ನಾವು ಹೇಳಿದ್ದನ್ನು ಅವರು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕಾಗಿ ನಾವು ಕಾಲೇಜು ಅಭಿವೃದ್ಧಿ ಸಮಿತಿ ಅದರ ಅಧ್ಯಕ್ಷರಿದ್ದಾರೆ,